ಬಂಟರ ಯಾನೆ ನಾಡವರ ಮಾತೃ ಸಂಘದ ವತಿಯಿಂದ ಇತ್ತೀಚೆಗೆ ಅಗಲಿದ ದಕ್ಷ ಪೊಲೀಸ್ ಅಧಿಕಾರಿ ಡಾಕ್ಟರ್ ಮಧುಕರ್ ಶೆಟ್ಟಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆಯು ನಗರದ ಬನ್ಸ್ ಹಾಸ್ಟೆಲ್ನ ಶ್ರೀರಾಮಕೃಷ್ಣ ಕಾಲೇಜಿನಲ್ಲಿ ನಡೆಯಿತು. ನಗರದ ಬನ್ಸ್ ಹಾಸ್ಟೆಲ್ನಲ್ಲಿರುವ ಶ್ರೀರಾಮಕೃಷ್ಣ ಕಾಲೇಜಿನಲ್ಲಿ ಡಾಕ್ಟರ್ ಮಧುಕರ್ ಶೆಟ್ಟಿ ಅವರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆಯು ನಡೆಯಿತು. ಡಾಕ್ಟರ್ ಮಧುಕರ್ ಶೆಟ್ಟಿ ಅವರ ಭಾವಚಿತ್ರಕ್ಕೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಡಾಕ್ಟರ್ ಮಧುಕರ್ ಶೆಟ್ಟಿ ಅವರು ದೇಶ ಕಂಡ ಅಪ್ರತಿಮ ಪೊಲೀಸ್ ಅಧಿಕಾರಿ. ಪೊಲೀಸ್ ಇಲಾಖೆಯಲ್ಲಿ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ರು. ಹಲವಾರು ಹುದ್ದೆಯಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಇವತ್ತಿನ ಸಮಾಜದಲ್ಲಿ ನಮಗೆಲ್ಲ ತಿಳಿದಂಗೆ ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಯಾವ ಪ್ರಾಮಾಣಿಕ ಅಧಿಕಾರಿ ಕೂಡ ಒಂದು ಹುದ್ದೆಯಲ್ಲಿ ಕನಿಷ್ಠ 6 ತಿಂಗಳಿಗಿಂತ ಜಾಸ್ತಿ ಇರಕ್ಕೆ ಸಾಧ್ಯವಿಲ್ಲ. ಅಂಥ ಸಂದರ್ಭದಲ್ಲಿ ಹುದ್ದೆಯಿಂದ ಹುದ್ದೆಗೆ ಹೋಗಿ ಕೊನೆಗೆ ಗವರ್ನರ್ ADC ಆಗಬೇಕಾಗಿದ್ದಂತೆ ಅವರು ಚಿಕ್ಕಮಗಳೂರಲ್ಲಿ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿದ್ದರು. ಅಲ್ಲಿ ಒಬ್ಬರು ಡೆಪ್ಟಿ ಕಮಿಷನರ್ ಹರ್ಷ್ ಗುಪ್ತಾ ಅನ್ನೋರಿದ್ರಂತೆ. ಅವರಲ್ಲಿ ಹರಿಜನರಿಗೆ ಸೇರಿದಂಥ ಕೆಲವು ಜಾಗವನ್ನು ಸಮಾಜದ ವರಿಷ್ಠರು ಡಾಕ್ಟರ್ ಮಧುಕರ್ ಶೆಟ್ಟಿ ಅವರು ಅಪೂರ್ವ ಸಾಧನೆಯ ಮೂಲಕ ಸಾರ್ಥಕತೆಯನ್ನ ಕಂಡ ಅಪರೂಪದ ವ್ಯಕ್ತಿ ಎಂದು ಶಾಸಕ ಡಿ ವೇದವ್ಯಾಸ್ ಕಾಮತ್ ಶ್ಲಾಘಿಸಿದರು. ದೆಹಲಿಯ ಜವಾಹರ್ಲಾಲ್ ನೆಹರು JNU ಮುಖಾಂತರ ಪದವಿಯನ್ನು ಕೂಡ ಪಡೆದುಕೊಂಡು, ಅದಲ್ಲದೆ ನ್ಯೂಯಾರ್ಕ್ನಲ್ಲಿರುವ ಕಾಲೇಜ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಮುಖಾಂತರ ಪದವಿಯನ್ನು ಪಡೆದುಕೊಂಡು ತನ್ನ ಪ್ರತಿಯೊಂದು ಆಯ್ಕೆ ಮಾಡಿದಂಥ ವಿಷಯದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ. ಒಂದು ದಕ್ಷ ಪೊಲೀಸ್ ಅಧಿಕಾರಿ, ಇಡೀ ಪೊಲೀಸ್ ಇಲಾಖೆ ಇವತ್ತು ಗೌರವವನ್ನು ಪಡ್ಕೊಳ್ಳುವಂಥದ್ದು ಮತ್ತು ಗೌರವವನ್ನು ಸಮರ್ಪಿಸುವ ರೀತಿಯಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿದರು. ಎಜೆ ಸಮೂಹ ಶಿಕ್ಷಣಗಳ ಅಧ್ಯಕ್ಷರಾದ ಡಾಕ್ಟರ್ ಎಜೆ ಶೆಟ್ಟಿ ಮಾತನಾಡಿ, ದೇಶಕ್ಕೆ ಡಾಕ್ಟರ್ ಮಧುಕರ್ ಶೆಟ್ಟಿ ಅವರು ಸೇವೆ ನೀಡಲು ಅವರಿಗೆ ಇನ್ನಷ್ಟು ಅವಕಾಶಗಳಿತ್ತು. ಅಕಾಲಿಕ ಮರಣ ನಮಗೆಲ್ಲರಿಗೂ ನೋವು ತಂದಿದೆ ಎಂದು ಹೇಳಿದರು. ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಹೆಸರು ತಂದವರು, ಹಾಗೆ ಅವರ ಜನರದ್ದು ಸಹ ಒಳ್ಳೆಯ ಕೆಲಸ, ಒಳ್ಳೆಯ ಹೆಸರನ್ನು ಕಟ್ಟಿಕೊಂಡವರು. ಅಂಥವರು ಆಕಸ್ಮಿಕವಾಗಿದ್ದ ಒಂದು ಮರಣದ ಎಲ್ಲರಿಗೆ ಒಂದು ದುಃಖದ ಸಂಗತಿ. ಅವರ ಹಿರಿಯರು, ಅವರ ಡಿಪಾರ್ಟ್ಮೆಂಟಿಂದ ಹಿರಿಯರು, ಹಾಗೆ ಅವರ ಕೆಲಸದವರು, ಕೆಳಗಿನ ಕೆಲಸವರು, ಹಾಗೂ ಊರಿನವರು ಸಹ, ಅವರ ಸ್ನೇಹಿತರು ಎಷ್ಟೆಲ್ಲ ಕಣ್ಣೀರಿಟ್ಟಿದ್ದಾರೆ ನಿಮಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅಂಥ ಒಳ್ಳೆಯ ಕೆಲಸ ಮಾಡಿದವರು ಇಂಥ ಒಂದು ಮಧುಕರ್ ಶೆಟ್ಟಿ. ಆದ ಕಾರಣ ಅವರ ಈ ಒಳ್ಳೆಯ ಕೆಲಸವನ್ನು ಸಹ ನೆನಪಿಸಿಕೊಳ್ಳಲು ನಮ್ಮ ಕರ್ತವ್ಯ. ಈ ವೇಳೆ ಭಾರತ ಸರ್ಕಾರದ ಮಾಜಿ ರಾಯಭಾರಿ ಬಾಲಕೃಷ್ಣ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಕೆ ಭಾಸ್ಕರ್ ಮೊಯ್ಲಿ, ಬಂಟರ ಯಾನೆ ನಾಡವರ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಸೇರಿದಂತೆ ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.